ಮುಂಬೈನ ಸಾಫಲ್ಯ ಸೇವಾ ಸಂಘದ ವತಿಯಿಂದ ಸಾಫಲ್ಯ ಕ್ರೀಡಾ ಸ್ಪರ್ಧೆಯು ಮುಂಬೈಯ ಕಾಂದಿವಲಿ ಪಶ್ಚಿಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ನಡೆಯಿತು. ಮುಂಬೈಯ ಸಾಫಲ್ಯ ಸೇವಾ ಸಂಘದ ಹಿರಿಯ ಸದಸ್ಯ ಹಾಗೂ ಕೊಡುಗೈ ದಾನಿ ಕೇಶವ ಬಿ ಪುತ್ರನ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಸಮಾಜದಲ್ಲಿನ ಪ್ರತಿಯೋರ್ವ ಪ್ರತಿಭಾನ್ವಿತರನ್ನ ಗುರುತಿಸುವ ಹೊಣೆ ಸ್ವಸಮಾಜದ್ದು. ಸಮುದಾಯದಲ್ಲಿ ಅವರನ್ನ ಪ್ರೋತ್ಸಾಹಿಸಿದಾಗ ಆ ಪ್ರತಿಭೆಗಳು ತನ್ನಿಂದಾನೇ ಅವಕಾಶಗಳನ್ನ ಗಿಟ್ಟಿಸಿ ಉತ್ತಮ ಕ್ರೀಡಾಪಟುಗಳಾಗಿ ಗುರುತಿಸಿಕೊಳ್ಳಲು ಸಾಧ್ಯ ಅಂತ ಹೇಳಿದ್ರು. ಇನ್ನು ಉಪಾಧ್ಯಕ್ಷ ಕೃಷ್ಣಕುಮಾರ್ ಬಂಗೇರ ಶ್ರೀಫಲ ಅವರು ಕ್ರೀಡೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ರು. ಇನ್ನು ಕ್ರೀಡೋತ್ಸವದಲ್ಲಿ ಅಪಾರ ಸಂಖ್ಯೆಯ ಸಾಫಲ್ಯ ಬಾಂಧವರು, ಸಂಘದ ಸದಸ್ಯರು, ಯುವಕ ಯುವತಿಯರು, ಮಕ್ಕಳು ಭಾಗವಹಿಸಿ ಅದ್ಧೂರಿಯ ಪಥಸಂಚಲನೆಯಲ್ಲಿ ಭಾಗವಹಿಸಿ ಕ್ರೀಡೋತ್ಸವಕ್ಕೆ ಶೋಭೆ ನೀಡಿದ್ರು. ಇದೇ ವೇಳೆ ಅತಿಥಿಗಳು ಬೆಲೂನನ್ನ ಬಾನೆತ್ತರಕ್ಕೆ ಹಾರಿಸಿ ಸಾಂಕೇತಿಕವಾಗಿ ಕ್ರೀಡೋತ್ಸವವನ್ನು ಘೋಷಿಸಿದ್ರು. ಸಾಫಲ್ಯ ಸೇವಾ ಸಂಘದ ಉಪಾಧ್ಯಕ್ಷ ಕೃಷ್ಣಕುಮಾರ್ ಬಂಗೇರ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಚಾಂಪಿಯನ್ ಕ್ರೀಡಾಪಟು, ಟೀಂ ಇಂಡಿಯಾ ಥ್ರೋಬಾಲ್ ತಂಡದ ತರಬೇತುದಾರ ದೀಪಕ್ ವಾಸುದೇವ ಕೋಟ್ಯಾನ್, ಸಾಫಲ್ಯ ಅಥ್ಲೆಟಿಕ್ಸ್ಗಳಾದ ಶಂಕರ್ ಸಫಲಿಗ ಮತ್ತು ಅಶುತೋಷ್ ಸಫಲ್ಯ, ಕ್ರೀಡೋತ್ಸವದ ಪ್ರಾಯೋಜಕರಾದ ಮಲ್ಲಿಕಾ ಸದಾನಂದ ಸಫಲಿಗ, ಸಂಘದ ಮಹಿಳಾ ವಿಭಾಧ್ಯಕ್ಷೆ ಶೋಭಾ ಬಂಗೇರ, ಯುವ ವಿಭಾಧ್ಯಕ್ಷ ರವಿಕಾಂತ್ ಸಫಲಿಗ, ಕ್ರೀಡಾ ಸಂಚಾಲಕ ಹೇಮಂತ್ ಬಿ ಸಫಲಿಗ, ಸಂಘದ ಮಾಜಿ ಅಧ್ಯಕ್ಷರಾದ ಜಯರಾಮ್ ಸಫಲಿಗ, ಓಂ ಪ್ರಕಾಶ್ ರಾವ್, ಮಾಜಿ ಉಪಾಧ್ಯಕ್ಷ ವಿಠಲ್ ಸಫಲಿಗ, ಪ್ರೇಮಾ ಜಯರಾಮ್, ಸಂಘದ ಜೊತೆ ಕೋಶಾಧಿಕಾರಿ ದಮಯಂತಿ ಸಾಲ್ಯಾನ್, ಮಹಿಳಾ ವಿಭಾಗದ ಉಪಾಧ್ಯಕ್ಷೆ ವಿಮಲಾ ಬಂಗೇರ, ಕಾರ್ಯದರ್ಶಿ ಕಲಾ ಬಂಗೇರ, ಸಾಫಲ್ಯ ಸೇವಾ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಮುಂಬೈ.